ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶಾಸಕ ಮೊಯ್ದೀನ್ ಬಾವ ಅವರ ಮತ ಪ್ರಚಾರ ಬಿರುಸಿನಿಂದ ಸಾಗುತ್ತಿದ್ದು ಕುಳಾಯಿಯಲ್ಲಿ ಮತಯಾಚನೆ ನಡೆಸಿದ್ದಾರೆ. ಮೇ 12ರಂದು ವಿಧಾನಸಭೆ ಚುನಾವಣೆ ನಡೆಯಲಿದ್ದು ಇನ್ನು ಕೇವಲ 9 ದಿನಗಳು ಮಾತ್ರ ಬಾಕಿ ಇದೆ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮೊಯ್ದೀನ್ ಬಾವ ಅವರ ಮತ ಪ್ರಚಾರ ಬಿರುಸಿನಿಂದ ಸಾಗುತ್ತಿದೆ. ಕುಳಾಯಿಯಲ್ಲಿ ಇಂದು ಮತ ಪ್ರಚಾರ ನಡೆಸಿದ ಮೊಯ್ದೀನ್ ಬಾವ ಅವರು ಮನೆ ಮನೆಗಳಲ್ಲಿ ತನಗೆ ಮತ ನೀಡಿ ಬೆಂಬಲಿಸುವಂತೆ ಮನವಿ ಮಾಡಿಕೊಂಡರು. ಇದೇ ವೇಳೆ ಮಾತನಾಡಿದ ಅವರು ಮಂಗಳೂರು ಉತ್ತರ ವ್ಯಾಪ್ತಿಯಲ್ಲಿ ಹೋದ ಕಡೆಯಲ್ಲಿ ಕಾಂಗ್ರೆಸ್ಗೆ ಅಭೂತಪೂರ್ವ ಸ್ಪಂದನೆ ವ್ಯಕ್ತವಾಗುತ್ತಿದೆ. ಜನತೆಗೆ ಪೊಳ್ಳು ಮಾತು, ಧರ್ಮ ರಾಜಕಾರಣ ಎತ್ತಿಕಟ್ಟುವ ದ್ವೇಷ ರಾಜಕಾರಣದಿಂದ ಏನೂ ಆಗಬೇಕಾಗಿಲ್ಲ. ಅಭಿವೃದ್ಧಿ ಕೆಲಸದಿಂದ ಇಂದು ನನ್ನನ್ನು ಗೌರವದಿಂದ ಕಾಣುತ್ತಾರೆ ಎಂದರು. ಇವತ್ತು ಮೊಯ್ದೀನ್ ಬಾವ ಪ್ರಗತಿ 5 ವರ್ಷದಲ್ಲಿ ಶೂನ್ಯ ಅಂತ ಹೇಳ್ತಾರೆ. ಬಹುಶಃ ಇವರೇನು ಭ್ರಮೆಯಲ್ಲಿದ್ದಾರೆ. ಸುರತ್ಕಲ್ನಲ್ಲಿ ಒಂದು ಮನೆಗೆ ಹೋಗಿ ಕೇಳಿ, ಇವರು ಬಿಜೆಪಿ ಕಾರ್ಯಕರ್ತರ ಹತ್ರ ಹೋಗಿ ಕೇಳಿ, ಇವರ ಪ್ರಮುಖ ನಾಯಕರು RSSನ ಮುಂದಾಳುವಾದಂತಹ ಕೃಷ್ಣಪ್ಪ ಕೋಟ್ಯಾನ್ ಅಂತ ಹೇಳುವಂತಹ ಒಂದು ಪ್ರಮುಖ ಜನರ ಕ್ಲಿಪ್ಪಿಂಗ್ ಅನ್ನು ಇವರು ಕಣ್ಣು ತೆರೆದು ನೋಡಲಿ. ಅವರು ನನಗೆ ದಾರಿಯಲ್ಲಿ ಸಿಗ್ತಾರೆ. ಎಣ್ಣಕ್ಕುಲ್ಲ ಮಲ್ದಿಜೇರಿ ನನ್ನ ಹತ್ರ ಉಂಟು, ಈಗ ರೆಕಾರ್ಡ್ ಉಂಟು ಅವ್ರು ಮಾತನಾಡುವುದನ್ನು. ಈ ನಿಮುಟ್ಟಲ ಸುರತ್ಕಲ್ದ ಅಭಿವೃದ್ಧಿಯನ್ನು ಮಂತ್ರಿ ನಕಲು ಮಲ್ತಿಜೇರಿ ಎಲ್ಲ ಮಲ್ತಿಜೇರಿ ಮಲ್ತಾರೆ. ಈಗ ಪ್ರಾಮಾಣಿಕವಾದ ಯಾನು ಶಾಬಾಸ್ಗಿರಿನ ಕೊರಂದಿಲ್ಲ, ಯಾನು ಕಾಂಗ್ರೆಸ್ ಹತ್ತನ್ನಂಡಲ ಇನಿ ಎನ್ನ ಇಲ್ಲದ ಕ್ಲೇಡ್ಲೆ ಅನ್ಲ ಇರಗಿ ಓಟು ಪಾಡುವ ಪನ್ಪಿನಿಂಚಿನ ಪಾತ್ರ ಪನ್ಪಿನಿಂದಾಂಡ ಒಂದು ಸುಳ್ಳು ಪಾತ್ರ. ಇದೇ ವೇಳೆ ತಮ್ಮ ಸ್ನೇಹಿತನ ಮದುವೆ ಸಮಾರಂಭಕ್ಕೆ ತೆರಳಿದ ಶಾಸಕ ಬಾವ ಅವರು ಅಲ್ಲಿ ವಧುವರರಿಗೆ ಹಾರೈಸಿದ್ದು ಮಾತ್ರವಲ್ಲದೆ ತಾವು ಹಾಡಿ ಎಲ್ಲರ ಗಮನ ಸೆಳೆದಿರುವುದು ವಿಶೇಷವಾಗಿತ್ತು. ಶರತ್ ಸಾಲಿಯನ್, V4 News 24/7 ಮಂಗಳೂರು.